ಸೋಮೇಶ್ವರ ಪುರಸಭೆ ವ್ಯಾಪ್ತಿಯ ಪಿಲಾರ್ ದಾರದ ಬಾಗಿಲಿಗೆ ನಮಗೆ ಐ ಮಾಸ್ಕ್ ಲೈಟನ್ನು ಒದಗಿಸಿಕೊಟ್ಟ ಮೊದಲಿಗಾಗಿ ಯು ಟಿ ಖಾದರ್ ಶಾಸಕರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಇದರ ಉದ್ಘಾಟನೆಗೆ ಆಗಮಿಸಿದ ಹಿರಿಯರು, ನಮ್ಮ ಮಾರ್ಗದರ್ಶಕರಾದ ನಮ್ಮ ಆತ್ಮೀಯರಾದ ಸದಾಶಿವ ಉಲ್ಲಾಲ್ ಇದ್ದಾರೆ, ಅವರನ್ನು ನಾನು ಈ ಸಭೆಗೆ ಸ್ವಾಗತಿಸ್ತೇನೆ. ಹಾಗೂ ಹಿರಿಯರು ಇನ್ನೊಬ್ಬ ಉಲ್ಲಾಲ ನಗರಸಭೆಯ ಮಾಜಿ ಅಧ್ಯಕ್ಷರಾದ ಕುಂಜಮೋನಕ್ಕನವರಿದ್ದಾರೆ, ಅವರನ್ನು ನಾನು ಈ ಸಭೆಗೆ ಸ್ವಾಗತಿಸ್ತೇನೆ. ಮತ್ತೊಬ್ಬರು ಈ ಭಾಗದ ಹಿರಿಯ ನಾಯಕರು ಆದ ನಮ್ಮೆಲ್ಲ ಹಿರಿಯರು ಆದ ಥೋಮಸ್ ಡಿಸೋಜರ್ ಅವರಿದ್ದಾರೆ, ಅವರನ್ನು ನಾನು ಈ ಸಭೆಗೆ ಸ್ವಾಗತಿಸ್ತೇನೆ. ಮಾಜಿ ಸದಸ್ಯರಾದ ಅನಿತಾ ಡಿಸೋಜರ್ ಅವರಿದ್ದಾರೆ, ಅವರನ್ನು ಸ್ವಾಗತಿಸ್ತೇನೆ. ಹಾಗೂ ಈ ಭಾಗದ ಹಿರಿಯರು ನಮ್ಮೆಲ್ಲರ ಆತ್ಮೀಯರಾದ ಶ್ರೀನಿವಾಸ್ ಅವರಿದ್ದಾರೆ, ಅವರನ್ನು ಈ ಸಭೆಗೆ ಸ್ವಾಗತಿಸ್ತೇನೆ. ಹಾಗೂ ಗಣೇಶನವರಿದ್ದಾರೆ, ಅವರನ್ನು ಸ್ವಾಗತಿಸ್ತೇನೆ. ಹಾಗೂ ಇನ್ನೊಬ್ಬರು ಇಲ್ಲಿಯ ಈ ಊರಿನ ಮುಖಂಡರಾದ ಶಂಕರ್ ಶೆಟ್ಟಿ ಅವರಿದ್ದಾರೆ, ಅವರನ್ನು ಸ್ವಾಗತಿಸ್ತೇನೆ. ಹಾಗೂ ಮೋಹನ್ ಶೆಟ್ಟಿ ಅವರಿದ್ದಾರೆ, ಅವರನ್ನು ಸ್ವಾಗತಿಸ್ತೇನೆ. ಮತ್ತು ಇನ್ನೊಬ್ಬರು ನಮ್ಮ ಆತ್ಮೀಯರಾದ ವಿಜಯ ಇದ್ದಾರೆ, ಅವರನ್ನು ಸ್ವಾಗತಿಸ್ತೇನೆ. ಹಾಗೂ ಸುಗಂಧಕ್ಕ ಅವರಿದ್ದಾರೆ, ಅವರನ್ನು ನಾನು ಈ ಸಭೆಗೆ ಸ್ವಾಗತಿಸ್ತೇನೆ. ಹಾಗೂ ಹಿರಿಯರು ನಮ್ಮೆಲ್ಲರ ಮಾರ್ಗದರ್ಶಕರಾದ ಅಬ್ಬುಬಕ್ಕರ್ ಅವರಿದ್ದಾರೆ, ಅವರನ್ನು ಈ ಸಭೆಗೆ ಸ್ವಾಗತಿಸ್ತೇನೆ. ಇಸ್ಮಾಯಿಲ್ ಅವರಿದ್ದಾರೆ, ಅವರನ್ನು ಸ್ವಾಗತಿಸ್ತೇನೆ. ಮತ್ತು ಅನ್ವರ್ ಹುಸೇನ್ ಇದ್ದಾರೆ, ಅವರನ್ನು ಈ ಸಭೆಗೆ ಸ್ವಾಗತಿಸ್ತೇನೆ. ಹೊಸಕುರಲ್ ಅವರಿಗೂ ನಾನು ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಕ್ತಾಯಗೊಳಿಸ್ತೇನೆ. ಉಳ್ಳಾಲ ತಾಲೂಕಿನ 204 ಮಂಗಳೂರು ವಿಧಾನಸಭಾ ಕ್ಷೇತ್ರದ ಪಿಲಾರು ದಾರಂದ ಬಾಗಿಲು ಎಂಬಲ್ಲಿ ಮತ್ತು ಕುಂಪಳದ ಆಶ್ರಯ ಕಾಲೋನಿ ಮತ್ತು ಕುಂಪಲ ಬೈಪಾಸಲ್ಲಿ ಹೈಮಾಸ್ಕ್ ಲೈಟ್ ಹಾಕಬೇಕೆಂಬ ಕೋರಿಕೆಯನ್ನು ಈ ಭಾಗದ ಪಂಚಾಯತ್ ಸದಸ್ಯರಾದಂಥ ಪುರುಷೋತ್ತಮ್ ಶೆಟ್ಟಿಯವರು ಮತ್ತು ದೀಪಕ್ ಪಿಲಾರ್ರವರು, ಅನಿತಾ ಡಿಸೋಜರವರು ಅಗತ್ಯವಾದ ಇದನ್ನು ಮಾಡಿಕೊಡಬೇಕೆಂಬ ಬೇಡಿಕೆಯನ್ನು ಶಾಸಕರಲ್ಲಿಟ್ಟಾಗ ಶಾಸಕರು ಇದಕ್ಕೆ ಸ್ಪಂದಿಸಿ ಇವತ್ತು ಅನುದಾನವನ್ನು ಕೊಡಿಸಿ ಕಾರ್ಯಕ್ರಮವನ್ನು ಇಲ್ಲಿ ಹೈಮಾಸ್ಕ್ ಪಿಲಾರ್ ದಾರಂದ ಬಾಗಿಲಿನ ಈ ಹೈಮಾಸ್ಕ್ ಇದನ್ನು ಸಂಪರ್ಕವನ್ನು ಉದ್ಘಾಟನೆ ಮಾಡಲಿಕ್ಕೆ ತಯಾರಾಗಿ ಇವತ್ತು ಉದ್ಘಾಟನೆ ಮಾಡ್ತಾಯಿದ್ದೇವೆ. ಈ 3 ಕೆಳಗಳಲ್ಲಿ ಕೂಡ ಒಳ್ಳೆಯ ಹೈಮಾಸ್ಕ್ ಲೈಟನ್ನು ಒದಗಿಸುವ ಮೂಲಕ ಸೋಮೇಶ್ವರ ಪುರಸಭೆಯ ಜನರಿಗೆ ಈ ಭಾಗದ ಶಾಸಕರಾದಂಥ ಸನ್ಮಾನ್ಯ ಯು ಟಿ ಖಾದರ್ ಅವರು ಸ್ಪಂದಿಸಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಇದಲ್ಲದೆ ಇನ್ನೂ ಅನೇಕ ಕಾರ್ಯಕ್ರಮಗಳ ರಸ್ತೆಗಳ ಕೂಡ ನಿರ್ಮಾಣ ಕೆಲಸ ಆಗ್ತಾಯಿದೆ. ಇವತ್ತು ಈ ರಸ್ತೆ ಕೂಡ ಮುಂದಿನ ದಿನಗಳಲ್ಲಿ ಇದಕ್ಕೆ ರಸ್ತೆಯ ಕಾಮಗಾರಿಯನ್ನು ಕಾಂಕ್ರೀಟೀಕರಣವನ್ನು ಕೂಡ ಮಾಡಲಿಕ್ಕಿದ್ದಾರೆ. ಇವತ್ತು ಈ ಹೈಮಾಸ್ಕ್ ಲೈಟಿನ ಕಾಮಗಾರಿ ಪೂರ್ಣಗೊಂಡಿದ್ದರಿಂದ ಇವತ್ತು ಇದನ್ನು ಉದ್ಘಾಟನೆ ಮಾಡುವಂಥ ಕೆಲಸವನ್ನು ಇವತ್ತು ಕ್ಷೇತ್ರದ ಶಾಸಕರ ಅನುಪಸ್ಥಿತಿಯಲ್ಲಿ ನಾವು ಈ ಸಮಾರಂಭವನ್ನು ಇಟ್ಕೊಂಡಿದ್ದೇವೆ. ಈ ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಹಿರಿಯರಾದಂಥ ಸನ್ಮಾನ್ಯ ಕುಂಜಮೋನಕ್ರವರೇ, ಈ ಭಾಗದ ಹಿರಿಯರಾದಂಥ ಸನ್ಮಾನ್ಯ ಡಿಸೋಜರವರೇ, ಉಮೇಶ್ರವರೇ ಮತ್ತು ಅನಿತಕ್ಕನವರೇ, ಶ್ರೀನಿವಾಸರವರೇ ಮತ್ತು ನಮ್ಮ ಪುರುಷೋತ್ತಮ್ ಶೆಟ್ಟಿಯವರೇ ಮತ್ತು ಈ ಅಬ್ಬುಬಕ್ಕರ್ರವರೇ, ಇಸ್ಮಾಯಿಲ್ರೇ ಮತ್ತು ಎಲ್ಲ ಈ ಭಾಗದ ನಾಗರಿಕ ಬಂಧುಗಳೇ, ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮ ಈ ಅಭಿವೃದ್ಧಿಯ ಕೆಲಸ ಆಗಲಿ. ಶಾಸಕರು ನಿಮ್ಮೊಟ್ಟಿಗೆ ಯಾವಾಗಲೂ ಇದ್ದಾರೆ. ಮುಂದಿನ ಪ್ರತಿಯೊಂದು ಕಾಮಗಾರಿಯನ್ನು ಕೂಡ ಆದಷ್ಟು ಬೇಗ ಇದನ್ನು ಮಾಡುವಂಥ ಭರವಸೆಯನ್ನು ಕಳಿಸಲು ಬಂದಾಗ ಅವರು ಹೇಳಿದ್ದಾರೆ. ಅವರು ಹೇಳಿದಾಗ ಇವತ್ತು ಈ ಹೈಮಾಸ್ಕ್ ಲೈಟನ್ನು ಈ ಭಾಗದ ಇವತ್ತು ಉದ್ಘಾಟನೆಯನ್ನು ಮಾಡಿಕೊಂಡು ಈ ಭಾಗದ ಜನರಿಗೆ ಇದರಿಂದ ಹೆಚ್ಚಿನ ಪ್ರಯೋಜನ ಸಿಗಲಿ. ಇನ್ನು ಮುಂದಿನ ಕೆಲಸ ಕಾಮಗಾರಿಗಳು ನಡೀಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಸನ್ಮಾನ್ಯ ಶಾಸಕರಿಗೆ ಇರಲಿ ಅಂತ ಹೇಳಿಕೊಂಡು ಮತ್ತೊಮ್ಮೆ ಈ ಭಾಗದ ಶಾಸಕರಾದಂಥ ನಮ್ಮೆಲ್ಲರ ನಾಯಕರಾದಂಥ ಸನ್ಮಾನ್ಯ ಯು ಟಿ ಖಾದರ್ ಅವರಿಗೆ ಈ ಭಾಗದ ಜನರ ಪರವಾಗಿ ಸೋಮೇಶ್ವರ ಮಂಡಲ ಪಂಚಾಯತ್ ಮಾಜಿ ಪ್ರಧಾನರ ನೆಲೆಯಲ್ಲಿ ಮತ್ತು ಸೋಮೇಶ್ವರದ ಈ ಗ್ರಾಮದ ಪ್ರಜೆಯಾಗಿ ಅವರನ್ನು ಅಭಿನಂದಿಸ್ತೇನೆ. ಅದೇ ರೀತಿ ಇನ್ನು ಮುಂದೆ ಕೂಡ ತಾವೆಲ್ಲ ಅವರೊಂದಿಗೆ ಸಹಕರಿಸಿಕೊಂಡು ಮುಂದಿನ ಅಭಿವೃದ್ಧಿ ಕೆಲಸಕ್ಕೆ ನೀವೆಲ್ಲ ಸಹಕಾರ ನೀಡಬೇಕು ಅಂತ ಕೋರಿಕೊಂಡು ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್. ಇಲ್ಲಿ ಹಾಜರಿದ್ದ ಎಲ್ಲ ಗಣ್ಯ ವ್ಯಕ್ತಿಗಳೇ, ನಮ್ಮ ಪಿಲಾರ್ ದಾರಂದ ಬಾಗಿಲೆಂಬ ಒಂದು ಈ ಕುಗ್ರಾಮವಾಗಿತ್ತು ಒಂದು ಕಾಲದಲ್ಲಿ. ಈಗ ಅದು ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಾ ಇದೆ. ಈಚೆ ಕಣ್ಣು ಬಿಟ್ಟು ಸರ್ಕಾರ ನೋಡದಿದ್ದರೂ ನಾವು ನಮ್ಮ ಇಲ್ಲಿನ ಪ್ರತಿನಿಧಿಗಳೆಲ್ಲ ವಿನಂತಿ ಮಾಡುವಾಗ ಸನ್ಮಾನ್ಯ ಯು ಟಿ ಖಾದರ್ ಅವರು ಅದಕ್ಕೆ ಸ್ಪಂದನೆ ಕೊಟ್ಟು ಈ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ಆದ್ದರಿಂದ ನಮ್ಮ ಈ ಏರಿಯಾದ ಎಲ್ಲ ಜನರ ಪರವಾಗಿ ನಾನು ಶ್ರೀಮಾನ್
ಯು ಟಿ ಖಾದರ್ ಅವರಿಗೆ ನಮ್ಮ ಜನತೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅದೇ ಪ್ರಕಾರ ಇಲ್ಲಿ ಸೇರಿದ ಎಲ್ಲರಿಗೂ ನಾನು ಧನ್ಯವಾದ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮ್ಮ ಆತ್ಮೀಯರಾದ ಅವರು ವೇದಿಕೆಯಲ್ಲಿದ್ದ ನಮ್ಮ ಆತ್ಮೀಯರಾದ ಸಾಧಾರಣ ನಾವು 35-40 ವರ್ಷದಿಂದ ಒಟ್ಟಿಗೆ ಇರುವ ಈಗ ನಮ್ಮ ಬ್ಲಾಕ್ ಅಧ್ಯಕ್ಷರು ಹಾಗೂ ಮಾಜಿ ಪ್ರಧಾನರು ಇಲ್ಲಿಯ ಹಾಗೂ ಸಾಮಾಜಿಕ ಕಾರ್ಯಕರ್ತರು ಅವರೇ ಹಾಗೂ ನಮ್ಮ ಸೋದರವರೇ, ನಮ್ಮ ಇಲ್ಲಿಯ ಸದಸ್ಯರಾದ ಪುರುಷರವರೇ, ಹಾಗೂ ಒಳ್ಳೆಯ ಒಂದು ದಾರಿಯ ದೀಪ ಅಂದರೆ ಮುಖ್ಯವಾದದ್ದು ಬೆಳಕು, ಭಾರಿ ಬೆಳಕಂದ್ರೆ. ಅದಲ್ಲದೆ ಈಗ ಅಧ್ಯಕ್ಷರು ಹೇಳಿದ ಪ್ರಕಾರ ಕಾಂಕ್ರೀಟ್ ಆಗ್ತದೆ, 1 ಕೋಟಿ ರೂಪಾಯಿ ಬಾಕಿ ಇದಕ್ಕೆ ಇಟ್ಟಿದ್ದಾರೆ. ಯಾರು MLA ಅವರು ಅಲ್ಲಿ ಕೆರೆಬೆಲ್ಲಿಂದ ನಮ್ಮ ಮಸೀದಿ ಹತ್ರ ಹೋಗಿ ಅಲ್ಲಿಂದ ಅಲ್ಲಿ ಪಂಡಿತ ಅವರು ಹಾಗೂ ಎಲ್ಲ ನನ್ನ ಆತ್ಮೀಯರೇ. ಭಾಷಣ ಮಾಡೋದಲ್ಲ, ನನ್ನ ಸ್ವಲ್ಪ ಹೇಳೋದಷ್ಟೇ. ನಮ್ಮ ಈ ಪರವಾಗಿ ತಮಗೆ ಬಂದದಕ್ಕೆ ಇಲ್ಲಿ ನಾನು ಇಲ್ಲಿಯವನ ಆದ ಕಾರಣ ಹೇಳೋದು. ತಾವೆಲ್ಲ ಬಂದಿದ್ದೀರಿ ಇಲ್ಲಿ, ನಿಮಗೆ ತುಂಬ ಥ್ಯಾಂಕ್ಸ್, ಧನ್ಯವಾದ.